ಬೆನ್ನಳ್ಳಿ ಗೋವಿಂದಗೌಡ್ರೆ ಡಿಸಿಸಿ ಬ್ಯಾಂಕ್ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ. ಅವ್ರಿಗೇನು ಹೊಟ್ಟೆ ತುಂಬ್ತಾರೆ ಅಂತ ಹೇಳ್ತಿದ್ರಿ. ಈ ಯಾರು ಉದ್ದೇಶಪೂರ್ವಕ ಅಪಪ್ರಚಾರ ಮಾಡ್ತಿಲ್ಲ. ನಿಮ್ಮ ಅಧಿಕಾರಿಗಳು ಮಾಡ್ತಿರಂತ ಒಂದು ಮೋಸನನ್ನ ನಿಮ್ಮ ಗಮನಕ್ಕೆ ತಂದಾಗ ನೀವು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಬ್ಯಾಂಕು ಚೆನ್ನಾಗಿ ನಡೆಸ್ಕೊಂಡ್ ಬಂದಿದೆ, ಅದಕ್ಕೆ ನಮ್ಗೆಲ್ಲ ಸಂತೋಷ ಇದೆ. ಬ್ಯಾಂಕ್ ಬಗ್ಗೆ ಬೇರೆಯವರು ಮಾತಾಡಿದಾಗ ನಾವು ನಿಮ್ಮ ಪರವಾಗಿ ನಿಂತಿದ್ದೀವಿ. ಆದರೆ ಸರ್ಕಾರದಿಂದ ಮತ್ತು ನಿಮ್ಮ ಬ್ಯಾಂಕಿಂದ ಏನ್ ಕೆಸಿಸಿ ಸಾಲ ಕೊಡ್ತಾ ಇದೀವಿ 25,000ರಿಂದ 3 ಲಕ್ಷ, ಇದರ ಬಡ್ಡಿ ಖರ್ಚುಗಳಿದ್ದೀರಲ್ಲ ಪ್ರತಿ ವರ್ಷ ರೈತನಿಂದ, ಆ ಬಡ್ಡಿ ಖರ್ಚುಗಳ ಹಣ ರಸೀದಿ ಇಲ್ಲದೆ ರೈತರ ನೀವು ಲಕ್ಷ ರೂಪಾಯಿ 10,000 ಖರ್ಚುಕೊಳ್ತೀರಲ್ಲ ಪ್ರತಿ ವರ್ಷ ರಿನಿವಲ್ ಟೈಮ್ ಅಲ್ಲಿ, ಆ ಹಣ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ, ಇಲ್ಲ ನಿಮ್ಮ ಅಧ್ಯಕ್ಷರ ಅಕೌಂಟ್ ಅಲ್ಲಿ ಇದೆಯಾ, ಅಪೆಕ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ, ಯಾರ ಅಕೌಂಟ್ ಅಲ್ಲಿ ಇದೆ ಅಂತ ಕೇಳ್ತಾ ಇರೋದು ನಾವು. ಇಲ್ಲ ಲೋನ್ ಅಕೌಂಟ್ ಅಲ್ಲಿ ಇದೆ, ಯಾರ ಅಕೌಂಟ್ ಅಲ್ಲೂ ಇಲ್ಲ. ರೈತನ ರಸೀದಿನೂ ಕೊಟ್ಟಿಲ್ಲ ನಿಮ್ಮ ಅಧಿಕಾರಿಗಳು. ನಮ್ದೊಂದೇ ಅಲ್ಲ, ಸುಮಾರು ಜನರು ಕೊಟ್ಟಿಲ್ಲ. ರೈತನ ರಸೀದಿ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಹತ್ರ ರಸೀದಿ ಇದೆಯಾ ಅಂತ ಕೇಳ್ತಾರೆ. ನಾನು ಸರ್ಕಾರಕ್ಕೆ ಬಡ್ಡಿ ಕಟ್ಟಬೇಕಾದ್ರೆ ರೈತನ ಕಟ್ಟಿದ್ರೆ ತಪ್ಪಿಲ್ಲ, ಅದು ನಮ್ಮ ಬ್ಯಾಂಕ್ ನಾವು ಕಟ್ಟಿದ್ದೀವಿ. ಆ ಹಣ ಎಲ್ಲೋಯ್ತು, ಯಾರ ಅಕೌಂಟ್ ಅಲ್ಲಿ ಇದೆ? ಡಿಸಿಸಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ, ಇಲ್ಲ ನಿಮ್ಮ ವೈಯಕ್ತಿಕ ಅಕೌಂಟ್ ಅಲ್ಲಿ ಇದೆಯಾ, ಅಲ್ಲ ಅಪೆಕ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ, ಇಲ್ಲ ನಬಾರ್ಡ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ? ಸರ್ಕಾರ ಒಂದ್ ಕಡೆ ಹೇಳ್ತದೆ 0% ಬಡ್ಡಿ ಅಂತೇಳಿ, ನಿಮ್ಮ ಅಧಿಕಾರಿಗಳು ಹೇಳ್ತಾರೆ ರಿನಿವಲ್ ಟೈಮ್ ಅಲ್ಲಿ ಲಕ್ಷ ರೂಪಾಯಿ 10,000, 2,20,000, 3,30,000 ತಗೊಂಡಿರೋ ಉದಾಹರಣೆಗಳು ನಮ್ದೊಂದೇ ಅಲ್ಲ, ಸಾಕಷ್ಟಿದೆ. ಇವತ್ತು ಸುಮಾರು ರೈತರು ಕೇಳಿದ್ರೆ ಅವ್ರ ಬಾಯಿ ಮುಚ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು. ನಿಮ್ಮ ಕೆಳಗಡೆ ಡಿಸಿಸಿ ಬ್ಯಾಂಕ್ ಬ್ರಾಂಚ್ ಅಲ್ಲಿ ಗೋವಿಂದಗೌಡ್ರೆ, ಬೇರೆ ನಿಮ್ಮ ಬ್ಯಾಂಕ್ ಬಗ್ಗೆ ಯಾರಿಗೂ ಅಪಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಬ್ಯಾಂಕ್ ನಿಮ್ಮದೇ ಅಲ್ಲ, ನಮ್ಮದು. ಆದರೆ ನಾವು ಕಷ್ಟಪಟ್ಟಿದ ದುಡ್ಡು, ಬಡ್ಡಿ ದುಡ್ಡು ಎಲ್ಲೋಯ್ತು, ಇದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ಆಯ್ತು, ಸರ್ಕಾರಕ್ಕೆ ಬಡ್ಡಿ ಕಟ್ಟಿದೀವಾ, ಓಕೆ ಸಂತೋಷನೇ, ಅದು ಸರ್ಕಾರಕ್ಕೆ ಸೇರಿರೋಂತ ರಸೀದಿ ಕೊಡ್ರಿ. ಇಲ್ಲ ಸರ್ಕಾರದ ಯಾವ ಅಕೌಂಟ್ ಅಲ್ಲಿ ಇದೆ ನಮ್ಗೆ ಹೇಳಕ್ಕಾಗುತ್ತಾ? ಅದೇ ಬಿಟ್ಟು ಯಾರು ಅಪಪ್ರಚಾರ ಮಾಡುತ್ತಿಲ್ಲ. ಇನ್ನು ಅಪಪ್ರಚಾರ ಮಾಡ್ಕೊಳ್ತಾ ಇರೋದು ನೀವೇ. ಅಂತ ಅಪಪ್ರಚಾರ ಮಾಡಕ್ ಬಂದಾಗ ಸರ್ಕಾರ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಅವತ್ತು ನಿಮ್ ಬ್ಯಾಂಕ್ ಪರವಾಗಿ ನಾವೆಲ್ಲ ನಿಲ್ತಿದ್ದೀವಿ. ಆದ್ರೆ ಒಂದಂತೂ ತಿಳ್ಕೊಳ್ಳಿ, ನೀವು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರೆ ಬಿಡ್ತಾ ಇದ್ರೆ ಬ್ಯಾಂಕ್ ನಮ್ಗೆ ಅವಶ್ಯಕತೆ ಇಲ್ಲ. ನಾನ್ ಕೇಳ್ತಿರೋದು, ನಾವು ಕಟ್ಟಿರೋ ಹಣ, ನಾವು ಆ ಡಿಸಿಸಿ ಬ್ಯಾಂಕ್ ಕೆಳಗಡೆ ಬ್ರಾಂಚ್ ಅಲ್ಲಿ ಏನು ಸಾಲ ಮಾಡಿದ್ವಿ ನಾವು ಕಟ್ಟಿರೋ ಹಣ ಯಾರ ಅಕೌಂಟ್ ಅಲ್ಲಿ ಇದೆ? ಬಡ್ಡಿ ಹಣ ಸರ್ಕಾರದಿಂದ ಬಡ್ಡಿ ಬಂತು ಬಿಡ್ತು ನಮ್ಗೆ ಅದು ಬೇಡ. ನಾವು ಕಟ್ಟಿದ್ದೀವಲ್ಲ, ರಸೀದಿ ನಮ್ಗೆ ಕೊಟ್ಟಿಲ್ವಲ್ಲ. ನನಗೇನೋ ನಾನು ಕಟ್ಟಿರೋ ಹಣಕ್ಕೆ 1,000-2,000 ರಸೀದಿ ಕೊಟ್ಟಿದ್ದೀವಿ, ಓಕೆ, ಅದು ನಾನು ಸರ್ಕಾರ ಕೇಸ್ ಹಾಕಿದ್ದೀನಿ, ನಾನು ಫೈಟ್ ಮಾಡ್ತೀನಿ. ಬೇರೆಯವ್ರು ಯಾರಿಗೂ ರಸೀದಿ ಕೊಟ್ಟಿಲ್ಲ, ಅದು ಯಾರ ಅಕೌಂಟ್ ಅಲ್ಲಿ ಇದೆ? ಗೋವಿಂದಗೌಡ್ರಿ, ನೀವು ಅಂದ್ಕೊಂಡಂಗೆ ಅಧಿಕಾರಿಗಳು ನಿಮ್ಮ ಕೈ ಜಾರಿದ್ದಾರೆ. ಅಧಿಕಾರಿಗಳು ಮಾಡ್ತಾ ಇರೋ ಒಂದು ಕುತಂತ್ರದಿಂದ ಇವತ್ತಿಲ್ಲ ನಾಳೆ ಬ್ಯಾಂಕ್ಗೆ ಕೆಟ್ಟ ಹೆಸರು ಬರುತ್ತೆ. ಏನು ಅಧಿಕಾರಿಗಳು ಅವರೇನು ಬ್ರಹ್ಮನ? ಅವ್ರ್ಯಾರೋ ಅಧಿಕಾರಿ ಮಾತಾಡ್ತಾರಂತೆ, ನಾನು ನನ್ನ ಸಾಲದ ಹಣ ಕೇಳಿದ್ದಕ್ಕೆ ಯಾರು ಉಸಿರು ಬಂದು ನಾವೇನೇನೋ ಏನ್ ಮಾಡ್ತಾನೆ ಅವನು? ಮಾನ್ಯ ಗೋವಿಂದಗೌಡ್ರೆ, ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ, ನಿಮ್ಮ ಬ್ಯಾಂಕ್ ಬಗ್ಗೆ ಒಂದು ಅಪಾರವಾದ ಗೌರವ ಇದೆ. ದಯವಿಟ್ಟು ಇಲ್ಲಿ ನಿಮ್ಮ ಅಧಿಕಾರಿಗಳು ಮಾಡ್ತಾರಂತ ಕುತಂತ್ರ ಮತ್ತು ರೈತರ ಕರ್ತವ್ಯ ಕೆಲಸ, ಅದನ್ನು ಪೂರ್ತಿ ತಡೆ ಹಾಕ್ಬೇಕು. ಈ ಹಣ ರೈತರಿಂದ ಕರ್ಸ್ಕೊಂಡಿದ್ದು ತಪ್ಪು ಅಂತ ಹೇಳ್ತಾರೆ. ಕರ್ಸ್ಕೊಂಡಿದ್ದ ಯಾರ ಅಕೌಂಟ್ ಅಲ್ಲಿ ಇದೆ? ಅದಕ್ಕೆ ಯಾಕೆ ರಸೀದಿ ಕೊಟ್ಟಿಲ್ಲ? ಅದು ಎಲ್ಲೋಯ್ತು? ಸ್ವಲ್ಪ ತೋರ್ಸಕ್ಕಾಗುತ್ತಾ ನಿಮ್ಮಿಂದ? ಅದನ್ನ ಹೇಳಿ ನಮ್ಗೆ ಸಾಕು, ಇನ್ನೇನು ನಾವು ಕೇಳ್ತಿಲ್ಲ. ಇಲ್ಲ ಹೇಳೋದಿಲ್ಲ. ಅದೇನೋ ಒಂದ್ಸರಿ ನನ್ಗೆ ಬಂದು ಹೇಳ್ಬೋದಾಯ್ತಲ್ಲ ಅರ್ಜಿ, ಏನ್ ನಿಮ್ಗೆ ಅರ್ಜಿ ಕೊಟ್ಟು ನೀವೇನ್ ಮಾಡಿದೀವಿ? ನನ್ನೇ ಕೇಳಿದಲ್ಲ ನೀವು, ನಿಮ್ ಸಹಕಾರ ಗೊತ್ತಾ, ಬ್ಯಾಂಕ್ ಅಂದ್ರೆ ಗೊತ್ತಾ, ಸಾಲ ಮಾಡೋದು ಗೊತ್ತಾ ಅಂತ. ಇನ್ಯಾರು ಗೋವಿಂದಗೌಡ್ರೆ ಕೇಳಬೇಕು? ಗೋವಿಂದಗೌಡ್ರೆ, ನಿಮ್ಮ ಬಗ್ಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲ ರೈತರಿಗೂ ಒಂದು ಅಪಾರವಾದ ಗೌರವ ಇದೆ. ಆ ಗೌರವನ ನಿಮ್ಮ ಅಧಿಕಾರಿಗಳು ಇಂಚಿಂಚು ತಗ್ಗಿಸ್ಕೊಂಡು ಬರ್ತಾ ಇದಾರೆ. ಅದಕ್ಕೆ ನಾವು ಜನ ಹೊಣೆ ಅಲ್ಲ. ನಮ್ಮ ಹಣ ಕಳ್ಕೊಂಡಿರೋ ನೋವಿಗೆ ನಾವು ಅಧಿಕಾರಿಗೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲ. ನಾವು ಇವತ್ತು ಕೇಳ್ತಾ ಇದೀವಿ, ನಮ್ಮ ಹಣ ಯಾರ ಅಕೌಂಟ್ ಅಲ್ಲಿ ಇದೆ? ಆ ಹಣ ಅದನ್ನು ಉತ್ತರ ಕೊಡಿ ಸಾರ್ವಜನಿಕರು. ಸಾಕು, ಬಡ್ಡಿ ಹಾಕಿದ ಅದು ಬಡ್ಡಿ ಕಟ್ಟಿದೀರೋ, ಬಡ್ಡಿ ಬಂದಿದ್ದೀರೋ, ಸರ್ಕಾರದಿಂದ ಬಂದಿದ್ಯಾ, ಅದು ನಮ್ಗೆ ವಾಪಸ್ ಕೊಡಿ. ಅಷ್ಟು ಬಿಟ್ರೆ ಗೋವಿಂದಗೌಡ್ರೆ,
ಬ್ಯಾಂಕ್ ಬಗ್ಗೆ ಅಪ್ರಚಾರ ಇಲ್ಲ. ಇನ್ನು ನೀವು ಹೇಳ್ಕೊಂಡಿರ್ಬೋದು ನಿಮ್ಮ ಅಧಿಕಾರಿಗಳು, ನಮ್ಮ ಅಧ್ಯಕ್ಷರು ಸರ್ಕಾರನ ಕೊಂಡಾಕ್ಬಿಟ್ಟಿದ್ದಾರೆ, ಸಹಕಾರ ಮಂತ್ರಿ ಕೊಂಡಾಕಿದ್ರೆ ನಮ್ಮ ಬ್ಯಾಂಕ್ ಬಗ್ಗೆ ಯಾರೇ ದೂರು ಕೊಟ್ಟರು, ನಾವೇ ತಪ್ಪು ಮಾಡಿದ್ರು ನಮ್ಗೇನು ಆಗಲ್ಲ ಅಂತೇಳಿ. ಅದು ಆಗುತ್ತೋ ಬಿಡುತ್ತೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ಮ ಅಧಿಕಾರಿಗಳನ್ನು ನೀವು ಹಿಡಿತದಲ್ಲಿ ಇಟ್ಕೊಂಡು ರೈತರಿಗಾಗಿರೋ ಮೋಸ ಇಂಚಿಂಚು ನೀವೇನಾದರೂ ಚೆಕ್ ಮಾಡಿಲ್ಲ ಅಂದ್ರೆ ಬ್ಯಾಂಕಿಗಂತೂ ಕೆಟ್ಟ ಹೆಸರು ಬರೋದು ನಿಜ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.